ಪಕೋಡ ಮಾರಿಯು ಸ್ವಉದ್ಯೋಗದಲ್ಲಿ ತೊಡಗಿಸಿಕೊಳ್ಳಬಹುದು ಎಂದ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರ ಮಾತಿಗೆ ದೇಶದೆಲ್ಲೆಡೆ ಭಾರೀ ಪ್ರತಿಭಟನೆ ವ್ಯಂಗ್ಯ ಪ್ರದರ್ಶನಗಳು ಕಂಡುಬಂದಿತ್ತು. ಅದೇ ರೀತಿ ಪ್ರಧಾನಿಯ ಮಾತಿನಲ್ಲಿ ಸತ್ಯಾಂಶವಿದೆ ಎನ್ನುವುದನ್ನು ತೋರಿಸಿಕೊಟ್ಟ ಹಲವು ವಿಚಾರಗಳು ದೇಶದ ಜನರ ಗಮನಕ್ಕೂ ಬಂದಿತ್ತು. ಈ ನಡುವೆ ಸ್ವಉದ್ಯೋಗದಲ್ಲಿ ತೊಡಗಿಸಿಕೊಂಡು ಸ್ವಾವಲಂಬಿಯಾಗಿ ಬದುಕು ಸಾಗಿಸುತ್ತಿರುವ ಸಾವಿರಾರು ಯುವ ಪಡೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗುರುತಿಸಲ್ಪಟ್ಟಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ವಿವೇಕಾನಂದ ವಿದ್ಯಾವರ್ಧಕ ಸಂಘ ಕೊರೋನಾ ಲಾಕ್ಡೌನ್ ಸಂದರ್ಭದಲ್ಲಿ ಉದ್ಯೋಗವನ್ನು ಕಳೆದುಕೊಂಡು ಬೀದಿಗೆ ಬಿದ್ದ ಕುಟುಂಬ ಹಾಗೂ ಉದ್ಯೋಗವಿಲ್ಲದೆ ನಿರುದ್ಯೋಗಿಗಳಾಗಿ ಅಲೆಯುತ್ತಿರುವ ಯುವ ಜನತೆಗೆ ಹೊಸ ಆಫರ್ ಒಂದನ್ನು ಕೊಟ್ಟಿತ್ತು. ವಿದ್ಯಾವರ್ಧಕ ಸಂಘ ಇಂತಹ ಯುವ ಜನತೆಗಾಗಿ ವಿವಿಧ ಉದ್ಯೋಗಗಳ ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸುವ ಮೂಲಕ ಯುವ ಜನತೆಯನ್ನು ಸ್ವಉದ್ಯೋಗದಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ಸ್ವಾವಲಂಬಿಗಳನ್ನಾಗಿ ಮಾಡುವ ಪಣ ತೊಟ್ಟಿತು. ಜಿಲ್ಲೆಯ 7 ತಾಲೂಕುಗಳಲ್ಲಿ ಸುಮಾರು 20ಕ್ಕೂ ಮಿಕ್ಕಿದ ಸ್ಥಳಗಳಲ್ಲಿ 4536 ಯುವಕರಿಗೆ ವಿವಿಧ ಉದ್ಯೋಗಗಳಿಗೆ ಸಂಬಂಧಿಸಿದಂತೆ ತರಬೇತಿಯನ್ನ ನೀಡಲಾಗಿತ್ತು. ಈ ತರಬೇತಿಯಲ್ಲಿ ಆಹಾರೋದ್ಯಮ, ಜೇನು ಸಾಕಾಣಿಕೆ, ಎಂಬ್ರಾಯ್ಡರಿ, ಕಸಿ ಕಟ್ಟುವಿಕೆ ಸೇರಿದಂತೆ 27 ಉದ್ಯಮಗಳ ಕುರಿತು ಮಾಹಿತಿಯನ್ನ ನೀಡಲಾಗಿತ್ತು. ಈ ಮಾಹಿತಿಯನ್ನ ಆಯಾ ಉದ್ಯಮದಲ್ಲಿ ತೊಡಗಿಸಿಕೊಂಡ ಪರಿಣಿತರಿಂದಲೇ ಕೊಡುವ ಮೂಲಕ ಸ್ವಉದ್ಯಮವನ್ನ ಯಾವ ರೀತಿಯಲ್ಲಿ ಆರಂಭಿಸಬಹುದು ಎನ್ನುವುದನ್ನು ಹೇಳಿಕೊಡಲಾಗಿತ್ತು. ಪುತ್ತೂರಿನ ಚೇತನ ಇತ್ತೀಚಿನ ದಿನಗಳವರೆಗೆ ಬೇರೊಂದು ಸಂಸ್ಥೆಯಲ್ಲಿ ಉದ್ಯೋಗಿಯಾಗಿ ದುಡಿಯುತ್ತಿದ್ದವರು. ಉದ್ಯೋಗ ತರಬೇತಿ ಕಾರ್ಯಕ್ರಮಕ್ಕೆ ದುಡಿಯುವ ಸಂಸ್ಥೆಗೆ 1 ವಾರ ರಜಾ ಹಾಕಿ ಹೋಗಿದ್ದು ತರಬೇತಿಯಲ್ಲಿ ಬಾಳೆಹಣ್ಣಿನ ಚಿಪ್ಸ್ ತಯಾರಿಸುವುದನ್ನು ಕಲಿತಿದ್ರು. ಕೆಲ ದಿನಗಳ ಕಾಲ ಬೆಳಿಗ್ಗೆ ಉದ್ಯೋಗಕ್ಕೆ ಹೋಗಿ ರಾತ್ರಿ ಹೊತ್ತು ಮನೆಯಲ್ಲಿ ಚಿಪ್ಸ್ ತಯಾರಿಸಿ ಮಾರಾಟ ಮಾಡುತ್ತಿದ್ದ ಚೇತನ ಇದೀಗ ಫುಲ್ ಟೈಮ್ ಚಿಪ್ಸ್ ತಯಾರಿಕೆಯಲ್ಲೇ ತೊಡಗಿಸಿಕೊಂಡಿದ್ದಾರೆ. ಹಿಂದೆ ತಯಾರಿಸಿದ ಚಿಪ್ಸ್ ಅನ್ನ ಮಾರಾಟ ಮಾಡಲು ತನ್ನ ವಾಟ್ಸ್ಆಪ್ ಸ್ಟೇಟಸ್ ಹಾಗೂ ಇತರ ಮೂಲಗಳ ಮೂಲಕ ಮಾರ್ಕೆಟಿಂಗ್ ಮಾಡಬೇಕಾಗಿತ್ತು. ಆದರೆ ಇದೀಗ ಪುತ್ತೂರಿನಲ್ಲಿ ಚಿಪ್ಸ್ ಕಾರ್ನರ್ ಒಂದನ್ನು ಪ್ರಾರಂಭಿಸಿದ್ದು ಜನ ಅಂಗಡಿ ಬಾಗಿಲು ತೆರೆಯುವ ಮೊದಲೇ ಚಿಪ್ಸ್ಗಾಗಿ ಕಾಯುತ್ತಾರೆ ಎನ್ನುತ್ತಾರೆ ಚೇತನ. ನಾವು ಆತ್ಮನಿರ್ಭರದ ಅಡಿಯಲ್ಲಿ ನಡೆಯುವಂತಹ ಉದ್ಯೋಗ ನೈಪುಣ್ಯ ಶಿಬಿರ ಉಜಿರೆಯಲ್ಲಿ ತರಬೇತಿ ಪಡೆದು ಫುಡ್ ಟೆಕ್ನಾಲಜಿಯಲ್ಲಿ ತನ್ಮಯ್ ಚಿಪ್ಸ್ ಕಾರ್ನರ್ ಅಂತೇಳಿ ಪುತ್ತೂರಲ್ಲಿ ಪ್ರಾರಂಭ ಮಾಡಿದ್ದೇನೆ. ಇದು ಮೋದಿಜಿಯವರ ಕನಸು. ಅಂದರೆ ಆತ್ಮನಿರ್ಭರ ಭಾರತದಲ್ಲಿ ಎಲ್ಲರೂ ಉದ್ಯೋಗ ಪಡೆದು ಯುವಕ ಯುವತಿಯರು ಸ್ವಾವಲಂಬಿ ಬದುಕು ಸಾಧನೆ ಮಾಡಬೇಕು ಅಂತ, ಸ್ವಾವಲಂಬಿ ಆಗಿರಬೇಕು ಅಂತ ಆ ಧ್ಯೇಯವನ್ನು ನಾವಿಟ್ಟುಕೊಂಡು ಆತ್ಮನಿರ್ಭರದಿಂದ ಆತ್ಮವಿಶ್ವಾಸದೆಡೆಗೆ ಅಂತೇಳಿ ಒಂದು ಧ್ಯೇಯವಾಕ್ಯವನ್ನಿಟ್ಟು ತನ್ಮಯ್ ಚಿಪ್ಸ್ ಕಾರ್ನರ್ ಅಂತ ಪ್ರಾರಂಭ ಮಾಡಿದೆ. ಮೋದಿಜಿಯವರು ಪಕೋಡ ಮಾಡ್ತಿದ್ರು, ಆ ಥರ ಎಲ್ಲ ಜನ ಹೇಳಿಸ್ತಿದ್ರು, ಟೀ ಮಾರೋರು, ಪಕೋಡ ಮಾಡೋರು ಅಂತ. ಅಂಥದ್ದೇ ವಿಭಾಗವನ್ನು ಫುಡ್ ಟೆಕ್ನಾಲಜಿಯಲ್ಲಿ ಎಲ್ಲ ತಿಂಡಿ, ಪಕೋಡ ತಿಂಡಿ, ಎಲ್ಲ ತಿಂಡಿಯನ್ನು ಟ್ರೈನಿಂಗ್ ಕೊಟ್ಟಿದ್ದಾರೆ. ಈಗ ಅದೇ ನಮ್ಮ ಜೀವನಕ್ಕೆ ಒಂದು ದಾರಿಯಾಗಿದೆ. ನಾವು ಸ್ವಾವಲಂಬಿಯಾಗಿ ಜೀವನ ನಡೆಸಲಿಕ್ಕೆ ದಾರಿಯಾಗಿದೆ. ದಿನವೊಂದಕ್ಕೆ 20 ಕಿಲೋಗಿಂತಲೂ ಚಿಪ್ಸ್ ಮಾರಾಟವಾಗುತ್ತಿದ್ದು ಇದರಿಂದಾಗಿ ಕುಟುಂಬದ ರಥ ಯಾವುದೇ ತೊಂದರೆಯಿಲ್ಲದೆ ಸಾಗುತ್ತಿದೆ ಎನ್ನುವ ವಿಶ್ವಾಸದ ಮಾತುಗಳನ್ನಾಡುತ್ತಾರೆ. ಮಾನ್ಯ ಪ್ರಧಾನಮಂತ್ರಿಯವರ ಆತ್ಮನಿರ್ಭರ ಭಾರತ ಯೋಜನೆಯಡಿಯಲ್ಲಿ ಉದ್ಯೋಗ ನೈಪುಣ್ಯ ತರಬೇತಿಯನ್ನು ವಿದ್ಯಾವರ್ಧಕ ಸಂಘ ಪುತ್ತೂರು ಇವರು ಉಜಿರೆಯಲ್ಲಿ ನಡೆಸಿಕೊಟ್ಟಿರ್ತಾರೆ. ಈ ತರಬೇತಿಯನ್ನು ಪಡೆದುಕೊಂಡು ನಾವು ನಮ್ಮದೇ ಆದಂತಹ ಆಹಾರ ಉತ್ಪನ್ನಗಳ ಒಂದು ಉದ್ಯಮವನ್ನು ಪ್ರಾರಂಭಿಸಿರ್ತೇವೆ. ಉದ್ಯೋಗ ನೈಪುಣ್ಯ ತರಬೇತಿಯಲ್ಲಿ ಬೇರೆ ಬೇರೆ ಕೆಟಗರಿ ಇತ್ತು. ಆ ಕೆಟಗರಿಯಲ್ಲಿ ನಾವು ಆಹಾರ ಅಂದರೆ ಫುಡ್ ಆ್ಯಂಡ್ ಟೆಕ್ನಾಲಜಿ ಈ ವಿಭಾಗವನ್ನು ಆಯ್ಕೆ ಮಾಡಿಕೊಂಡಿದ್ದೆವು. ಯಾಕೆಂತ ಹೇಳಿದರೆ ನಮ್ಮಲ್ಲಿ ಆಲ್ರೆಡಿ ಒಂದು ಇಂಟೆನ್ಷನ್ ಇತ್ತು, ಯಾವುದಾದ್ರೂ ಒಂದು ಒಳ್ಳೆಯ ಆರೋಗ್ಯಕ್ಕೆ ಪೂರಕವಾಗಿರುವಂತಹ ಒಂದು ಉತ್ಪನ್ನವನ್ನು ಮಾಡಬೇಕು ಅನ್ನುವಂಥ ರೀತಿಯಲ್ಲಿ. ಅದೇ ಸಮಯಕ್ಕೆ ಸರಿಯಾಗಿ ಈ ಉದ್ಯೋಗ ನೈಪುಣ್ಯ ತರಬೇತಿ ಉಜಿರೆಗೆ ಬಂತು. ಅದನ್ನು ನಾವು ಒಳ್ಳೆಯ ಪೂರಕವಾಗಿ ತೆಗೆದುಕೊಂಡು ಅದರಲ್ಲಿ ನಾವು ಭಾಗವಹಿಸಿ ನಮಗೆ ಈ ಉದ್ಯಮಕ್ಕೆ ಬೇಕಾದಂತಹ ಅಂದರೆ ಫುಡ್ ಲೈಸೆನ್ಸ್ ಇರ್ಬೋದು, ಅದೇ ರೀತಿ ಮಾರ್ಕೆಟಿಂಗ್ ವ್ಯವಸ್ಥೆ ಇರ್ಬೋದು, ಬ್ಯಾಂಕಿಂಗ್ ವ್ಯವಸ್ಥೆ ಎಲ್ಲ ಇನ್ಫಾರ್ಮೇಷನನ್ನು ಕ್ಲಿಯರಾಗಿ ನಮಗೆ ಆ ತರಬೇತಿಯಲ್ಲಿ ತಿಳಿಸಿಕೊಟ್ಟಿರ್ತಾರೆ. ಈ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಡಾಕ್ಟರ್ ರಾಜೇಂದ್ರ ಕೆವಿ, ಪುತ್ತೂರಿನ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಡಾಕ್ಟರ್ ಪ್ರಭಾಕರ್ ಭಟ್ ಕಲ್ಲಡ್ಕ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು.
ಪ್ರವೀಣ್, ವಿ4 ನ್ಯೂಸ್, ಪುತ್ತೂರು.